ಕಲಾಂಜಲಿ ಕ್ರಿಯೇಷನ್ ಅರ್ಪಿಸುವ ದಸರಾ ವೈಭವ ಸಾಂಸ್ಕೃತಿಕ ಸಿಂಚನ 2020. ಕಲಾಂಜಲಿ ಕ್ರಿಯೇಷನ್ ಅರ್ಪಿಸುವ ದಸರಾ ವೈಭವ ಸಾಂಸ್ಕೃತಿಕ ಸಿಂಚನ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿ ಸ್ವಾಗತ. ನವರಾತ್ರಿ ಹಬ್ಬವು ದೇಶದೆಲ್ಲೆಡೆ ಬಹು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಹಾಗೂ ಈ ನವರಾತ್ರಿಯ ದಿನದಲ್ಲಿ ನವವಿಧದ ಅವತಾರ ಅಲಂಕಾರದೊಂದಿಗೆ ಈ ದೇವರನ್ನು ಪೂಜಿಸಲಾಗುತ್ತದೆ. ನಮ್ಮ ಕಾರ್ಯಕ್ರಮದ 3ನೇ ದಿನವಾದ ಇಂದು ಖ್ಯಾತ ವಿದ್ವಾನ್ ದಾಮೋದರ ಪಡಿಬಾಗಿಲು ವಿಟ್ಲ ಇವರ ಶಿಷ್ಯರಿಂದ ಸೆಕ್ಸೋಫೋನ್ ವಾದನದಲ್ಲಿ ತೀರ್ಥಶ್ರೀ ದಾಮೋದರ್ ವಿಟ್ಲ ಹಾಗೂ ಅನ್ವಿತಾ ಅರುಣ್ ವಿಟ್ಲ, ತವಿಲ್ನಲ್ಲಿ ಮನುರಾಜ್ ಐಲಾ ಉಪ್ಪಳ, ರಿದಮ್ ಪ್ಯಾಡ್ನಲ್ಲಿ ಸುಹಾಸ್ ಹೆಬ್ಬಾರ್ ಪುತ್ತೂರ್, ಕೀಬೋರ್ಡ್ನಲ್ಲಿ ಪ್ರಸಾದ್ ವರ್ಮಾ ವಿಟ್ಲ ಹಾಗೂ ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಹಾಗೂ ಪ್ರೋತ್ಸಾಹಿಸಿ. ಕಲಾಂಜಲಿ ಕ್ರಿಯೇಷನ್ ಅರ್ಪಿಸುವ ದಸರಾ ವೈಭವ ಸಾಂಸ್ಕೃತಿಕ ಸಿಂಚನ 2020.
ಕಲಾಂಜಲಿ ಕ್ರಿಯೇಷನ್ ಅರ್ಪಿಸುವ ದಸರಾ ವೈಭವ ಸಾಂಸ್ಕೃತಿಕ ಸಿಂಚನ 2020.
ಕಲಾಂಜಲಿ ಕ್ರಿಯೇಷನ್ ಅರ್ಪಿಸುವ ದಸರಾ ವೈಭವ ಸಾಂಸ್ಕೃತಿಕ ಸಿಂಚನ 2020.
ಅಂಜಲಿ ಕ್ರಿಯೇಷನ್ ಅರ್ಪಿಸುವ ದಸರಾ ವೈಭವ ಸಾಂಸ್ಕೃತಿಕ ಸಿಂಚನ 2020.
ಕ್ರಿಯೇಷನ್ ಅರ್ಪಿಸುವ ದಸರಾ ವೈಭವ ಸಾಂಸ್ಕೃತಿಕ ಸಿಂಚನ 2020.
ಕ್ರಿಯೇಷನ್ ಅರ್ಪಿಸುವ ದಸರಾ ವೈಭವ ಸಾಂಸ್ಕೃತಿಕ ಸಿಂಚನ 2020. ಕಲಾಂಜಲಿ ಕ್ರಿಯೇಷನ್ ಅರ್ಪಿಸುವ ದಸರಾ ವೈಭವ ಸಾಂಸ್ಕೃತಿಕ ಸಿಂಚನ 2020.
ಕಲಾಂಜಲಿ ಕ್ರಿಯೇಷನ್ ಅರ್ಪಿಸುವ ದಸರಾ ವೈಭವ ಸಾಂಸ್ಕೃತಿಕ ಸಿಂಚನ 2020. ಕಲಾಂಜಲಿ ಕ್ರಿಯೇಷನ್ ಅರ್ಪಿಸುವ ದಸರಾ ವೈಭವ ಸಾಂಸ್ಕೃತಿಕ ಸಿಂಚನ 2020.
ಕಲಾಂಜಲಿ ಕ್ರಿಯೇಷನ್ ಅರ್ಪಿಸುವ ದಸರಾ ವೈಭವ ಸಾಂಸ್ಕೃತಿಕ ಸಿಂಚನ 2020. ಇದೀಗ ನೆನಪಿನ ಕಾಣಿಕೆಯನ್ನು ನೀಡಲಿದ್ದಾರೆ ಶ್ರೀ ಅಯ್ಯಪ್ಪ ಕ್ಷೇತ್ರ ಅಧ್ಯಕ್ಷರಾದ ಶ್ರೀ ಪದ್ಮನಾಭ ಕಡಪರ. ಶ್ರೀ ಪದ್ಮನಾಭ ಕಡಪರ ಇವರಿಗೆ ಕಲಾಂಜಲಿ ಕ್ರಿಯೇಷನ್ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳು. ಕಲಾಂಜಲಿ ಕ್ರಿಯೇಷನ್ ಅರ್ಪಿಸುವ ದಸರಾ ವೈಭವ ಸಾಂಸ್ಕೃತಿಕ ಸಿಂಚನ 2020.
ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ವಿದ್ವಾನ್ ದಾಮೋದರ್ ವಿಟ್ಲ ಶಿಷ್ಯವೃಂದ ಹಾಗೂ ತಂಡದವರಿಗೆ ಧನ್ಯವಾದಗಳು. ಅದೇ ರೀತಿ ನಾಳೆ ಇದೇ ಸಮಯಕ್ಕೆ ದಾಸ ಸಂಕೀರ್ತನವು ನಡೆಯಲಿದೆ ಹಾಗೂ ಇದೇ ರೀತಿ ನಮ್ಮ ಮುಂಬರುವ ಎಲ್ಲ ಕಾರ್ಯಕ್ರಮವನ್ನು ಇದೇ ಥರ ವೀಕ್ಷಿಸಿ ಎಂದು ಕೇಳಿಕೊಳ್ಳುತ್ತಾ ನಾನು ನಿಮ್ಮ ಪ್ರಜ್ವಲಿ ಸುವರ್ಣ. ಧನ್ಯವಾದಗಳು. ಕಲಾಂಜಲಿ ಕ್ರಿಯೇಷನ್ ಅರ್ಪಿಸುವ ದಸರಾ ವೈಭವ ಸಾಂಸ್ಕೃತಿಕ ಸಿಂಚನ 2020.